ಫೈನಲಿ ನಾವು ಮೊನ್ನೆ ವಿನ್ನರ್ ಆದ್ರಲ್ವಾ, ಸಂದೀಪ್ ಅಂಡ್ ಅನುಶ್ರೀ. ಓಕೆ, ಅಲ್ಲಿ ಬಂದಿದ್ದೇವೆ ನಾವು. ಲಕ್ಕಿಯಾಗಿ ಸಿಕ್ಕಿದ್ದು ಯಾವುದೋ ಬೇರೆ ಕೂಡ ಇಲ್ಲ. 7 ಲಕ್ಷದಿಂದ ಸಿಕ್ಕಿರ್ಬೋದಂತ. ಥ್ಯಾಂಕ್ ಯು ಸೋ ಮಚ್. ಎಲ್ಲಿಯಾದ್ರೂ ಒಂದು ಕಡೆಗೆ ಹೋಗುವಾಗ ನೀರು ಬೇಕಾ ಅದು ಬೇಕಾ ಬೇಡ, ಅದೊಂದು ಅವರ ಮಾತಾಡುವ ರೀತಿ ಅದಿದ್ರೆ ಎಲ್ಲ ತಿಂದಾಗಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಒಂದೇ ಕಾಸ್ಟ್ಯೂಮಲ್ಲಿ ಮೂರು ವ್ಲಾಗ್ ಇವತ್ತು. ಸೊ ಮಧ್ಯಾಹ್ನ ತನಕ ನಾವು ಒಂದು ಕೆಸರುಗದ್ದೆಗೆ ಹೋಗಿದ್ವಿ. ಸೊ ಈಗ ಮಧ್ಯಾಹ್ನ ನಂತರ ಕೂಡ ಇನ್ನೊಂದು ಕೆಸರುಗದ್ದೆಗೆ ಹೋಗ್ತಾ ಇದ್ದೇವೆ, ಮುಡಿಪ್ಪು ಅಂದರೆ ಬೋಳಿಯಾರಲ್ಲಿ. ಸೊ ಅದೇ ರೀತಿ ಮೊನ್ನೆಯ ಜೋಡಿ ಸ್ಪರ್ಧೆ ಹಾಕಿದ್ದೆ ಅಲ್ವಾ, ಸೊ ಅದರ ವಿನ್ನರ್ ಕೂಡ ಮುಡಿಪುವಿನರಂತೆ. ಸೊ ಹಾಗಾಗಿ ಅವರ ಮನೆಗೆ ಹೋಗಿ ಅವರಿಗೆ ಡೈರೆಕ್ಟಾಗಿ ಗಿಫ್ಟ್ ಕೊಡುವಂಥ ಪ್ಲ್ಯಾನಲ್ಲಿದ್ದೇನೆ. ಸೊ ತುಂಬ ಜನ ಕಮೆಂಟ್ ಕೂಡ ಮಾಡಿದ್ರಿ, ಕೆಲವರು ಮೆಸೇಜ್ ಕೂಡ ಮಾಡಿದ್ರಿ, ನಿಮಗೆ ಮೆಚ್ಚಿದ ಜೋಡಿಯನ್ನು ನೀವು ಆಯ್ಕೆ ಮಾಡಿದ್ದೀರಿ, ಇದು ಜನ ಮೆಚ್ಚಿದ ಜೋಡಿ ಅಲ್ಲ, ಹಾಗೆ ಹೀಗೆ ಅಂತ, ನಿಮಗೆ ಪರಿಚಯ ಇದೆ ಹಾಗೆ ಅಂತ. ಬಟ್ ನನಗೆ ಖಂಡಿತ ಅವರದು ಪರಿಚಯ ಇಲ್ಲ. ಸೊ ನಿಮಗೆ ನೀವು ಇಷ್ಟೆಲ್ಲ ಡೌಟ್ ಇದೆ ಅಲ್ವಾ, ಸೊ ಇದನ್ನು ಡೌಟ್ ಕ್ಲಿಯರ್ ಮಾಡುವ ಅಂತಲೇ ಹೇಳಿ ನಾನು ಡೈರೆಕ್ಟಾಗಿ ಅವರ ಮನೆಗೆ ಹೋಗಿ ಕೊಡ್ತಾ ಇದ್ದೇನೆ. ಅವ್ರ ಹತ್ರ ಆಲ್ರೆಡಿ ನಾನು ಮೆಸೇಜ್ ಮಾಡಿ ಕೇಳಿದ್ದೇನೆ, ಸೊ ವಿಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಉಂಟಾ ಅಂತ, ಇದೆ ಅಂತ ಕೂಡ ಹೇಳಿದ್ದಾರೆ. ಬಟ್ ಇವತ್ತು ಮನೇಲಿ ಮಧ್ಯಾಹ್ನ ಸಂಜೆ ತನಕ ಇರೋದಿಲ್ಲ ಅಂತೆ, ಅವರು ಬರುವಾಗ ಲೇಟ್ ಆಗ್ತದೆ ಅಂತ ಕೂಡ ಹೇಳಿದ್ದಾರೆ. ಸೊ ಡೈರೆಕ್ಟಾಗಿ ಮನೆಗೆ ಹೋಗಿ ಕೊಡ್ತಾ ಇದ್ದೇನೆ. ಅವ್ರ ಹತ್ರವೇ ಮಾತಾಡಿಸ್ತೇನೆ, ನನಗೆ ಪರಿಚಯ ಉಂಟಾ ಇಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಕಲ್ಲಡ್ಕದಲ್ಲಿ ಹೋಗ್ತಾ ಇದ್ದೇವೆ, ಗುಂಡಿ ಗುರುಂಪು ರೋಡಲ್ಲಿ. ನಮ್ ಜೊತೆಗೆ ಸಚಿನ್ ಮಾಣಿ ಕಾಪಿಕಾಡ್ ಅಂಡ್ ಸಂಜಯ್ ಮಾಣಿ ಕಾಪಿಕಾಡ್. ತುಂಬಾ ಜನ ಹೇಳಿದ್ರಿ, ತುಂಬಾ ಜನ ಅಂತ ಹೇಳಿದ್ರೆ ಒಂದು 100 98% ಜನ ಪಾಸಿಟಿವ್ ಆಗಿ ಹೇಳಿದ್ದಾರೆ. ಎಲ್ರಿಗೂ ಅಂದ್ರೆ ಯಾರು ದಂಪತಿ ವಿನ್ ಆಗಿದ್ದಾರೆ ಸೊ ಅವರಿಗೆ ಕಂಗ್ರಾಚುಲೇಷನ್ಸ್ ಎಲ್ಲ ಹೇಳಿದ್ದಾರೆ. ಬಟ್ ಕೆಲವರು ಅಂದ್ರೆ 2% ಜನ ಮಾತ್ರ, ಅದಕ್ಕೆ 2% ಅಂತ ಹೇಳುದಿಲ್ಲ, ಯಾಕಂತ ಹೇಳಿದ್ರೆ ಇಬ್ಬರು ನಂಗೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿದ್ದಾರೆ. ಅವರು ಹಸ್ಬೆಂಡ್ ಅಂಡ್ ವೈಫ್, ಅದು ನಂಗೆ ಕರೆಕ್ಟ್ ಗೊತ್ತಾಗಿದೆ. ಯಾಕಂತ ಹೇಳಿದ್ರೆ ಅದು ಯೂಸರ್ ನೇಮ್ ಬರ್ತದಲ್ಲ, ಹಾಗೆ ನೀವು ಜನ ಮೆಚ್ಚಿದ ಜೋಡಿ ಅಲ್ಲ, ಅದು ನೀವು ಮೆಚ್ಚಿದ ಜೋಡಿ ಅಂತ ಹಾಕಿದ್ದೀರಿ. ಓಕೆನಾ? ಅವರಿಗೆ ಸಾಧಾರಣ ಆನ್ಸರ್ ಮಾಡಿದ್ದೇನೆ, ನಾನು ಅದರಲ್ಲಿ ಹೇಳಿದ್ದೇನೆ ಕೂಡ, ಲೈಕ್ಸ್ ಮೇಲೆ ಡಿಪೆಂಡ್ ಅಲ್ಲ ಈ ಒಂದು ಕಾಂಪಿಟೇಷನ್, ಚೀಟಿ ಹಾಕುವುದು ಅಂತ. ಅದರಲ್ಲೂ ನಾನು ಅತ್ತೆ ಮಾವನೊಟ್ಟಿಗೆ ಚೀಟಿ ತೆಗೆಸಿದ್ದೇನೆ, ನಾನೇ ಚೀಟಿ ತೆಗೆದದಲ್ಲ. ಓಕೆ, ನಾನು ಅತ್ತೆ ಮಾವನೊಟ್ಟಿಗೆ ಚೀಟಿ ತೆಗೆಸಿದ್ದೇನೆ. ಆ್ಯಂಡ್ ಅವರ ಬ್ಲೆಸ್ಸಿಂಗ್ ಕೂಡ ನಿಮ್ಗೆ ಇರಲಿ, ನಿಮ್ಮ ವೈವಾಹಿಕ ಜೀವನ ಕೂಡ ಅವರ ವರ್ಷಕ್ಕಿಂತ ಜಾಸ್ತಿ ಇರಲಿ ಅನ್ನುವಂಥದ್ದು ನನ್ನ ಇಂಟೆನ್ಷನ್ ಆಗಿತ್ತು. ಬಟ್ ಅದಕ್ಕೆ ಕೆಲವರು ಕಮೆಂಟ್ ಮಾಡಿದ್ದೀರಾ ನೀವು ಮೆಚ್ಚಿದ ಜೋಡಿ ಅಂತ. ಅದನ್ನು ವಾಪಸ್ ತಗೊಳ್ಳಿ, ಯಾಕಂತ ಹೇಳಿದರೆ ನಾನು ಚೀಟಿ ಎಲ್ಲರ ಹೆಸರಿತ್ತು, ಅಂದರೆ ಎಲ್ಲರಂತ ಹೇಳಿದರೆ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ, 150+ ಲೈಕ್ಸ್ ಬಂದಿದೆ. ಸೊ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅವರೆಲ್ಲ ಇತ್ತು. ಆ್ಯಂಡ್ ಯಾರು ವಿನ್ ಆಗಿದ್ದಾರೆ ಸೊ ಅವರ ಬಗ್ಗೆ ನನಗೆ ಪರಿಚಯ ಇಲ್ಲ. ಬಟ್ ಅವರು ನನಗೆ ಮೆಸೇಜ್ ಹಾಕಿದ್ರು, ನನಗೆ ತುಂಬ ಖುಷಿ ಆಯಿತು. ಯಾಕಂತ ಹೇಳಿದರೆ ಅವರ ಮದುವೆ ಆಗಿ ಕರೆಕ್ಟಾಗಿ 5 ತಿಂಗಳಾಯ್ತಂತೆ ನಿನ್ನೆಗೆ. ಸೊ ಆವತ್ತೇ ವಿನ್ನರ್ ಅನೌನ್ಸ್ಮೆಂಟ್ ಕೂಡ ಆಯ್ತಲ್ವಾ, ಸೊ ಅದು ಅವರಿಗೆ ತುಂಬ ಖುಷಿ ಕೊಟ್ಟಿದಂತೆ. ಸೊ ನಿಜವಾಗ್ಲೂ ಲಕ್ಕಿಯೆಸ್ಟ್ ಕಪಲ್ಸ್ ಅಂತ ಹೇಳಿ ನನಗೆ ಮೆಸೇಜ್ ಕೂಡ ಹಾಕಿದ್ದಾರೆ. ಸೊ ನಾನು ಬೇಕಾದ್ರೆ ನಿಮಗೆ ಸ್ಕ್ರೀನ್ಶಾಟ್ ಬೇಕಾದರೆ ಹಾಕ್ತೇನೆ. ಈಗ ನಿಮಗೆ ನೀವು ಯಾಕೆ ಹೇಳಿದ್ರಲ್ವಾ, ಸೊ ಅದಕ್ಕೆ ನಾನು ಪ್ರೂವ್ ಮಾಡಲಿಕ್ಕೋಸ್ಕರನೇ ಇವತ್ತು ಅವರ ಮನೆಗೆ ಹೋಗಿ ಅವರಿಗೆ ಸಲ್ಲಬೇಕಾದಂಥ ಗಿಫ್ಟನ್ನು ನಾನು ಕೊಡ್ತಾ ಇದ್ದೇನೆ. ನನ್ನ ಜೊತೆಗೆ ನೋಡಿ ಸಚಿನ್ ಮತ್ತು ಸಂಜು ಕೂಡ ಇದ್ದಾರೆ. ಸೊ ಅಂತೂ ನಮಗೆ ಮುಡಿಪಿಗೆ ಕೂಡ ಹೋಗ್ಲಿಕ್ಕಿತ್ತು, ಸಚಿನ್ಗೆ ಹೋಗ್ಲಿಕ್ಕಿತ್ತು. ಸೊ ಹಾಗಾಗಿ ಅವನೊಟ್ಟಿಗೆ ನಾನು ಕೂಡ ಬಂದೆ ಇಲ್ಲಿ. ಸೊ ನೋಡುವ ಗಿಫ್ಟ್ ಏನು ಅಂತ ಕೂಡ ನಾನು ಅಲ್ಲಿ ಅನ್ಬಾಕ್ಸಿಂಗ್ ಮಾಡ್ತೇನೆ. ಸೊ ಆಲ್ರೆಡಿ ಪರ್ಚೇಸಿಂಗ್ ಎಲ್ಲ ಆಯಿತು ನಮ್ಮದು. ಸೊ ಮೆಲ್ಕರಲ್ಲಿ ನಾವೆಲ್ಲ ಪರ್ಚೇಸ್ ಮಾಡಿದ್ವಿ. ಸೊ ಇನ್ನು ಡೈರೆಕ್ಟಾಗಿ ಅವರ ಮನೆಗೆ ಹೋಗೋದು, ಮನೆಗೆ ಹೋಗಿ ಅವರಿಗೆ ಡೈರೆಕ್ಟಾಗಿ ಕೊಡ್ತೇನೆ. ಅವರಿಗೆ ಆಲ್ರೆಡಿ ಮೆಸೇಜ್ ಹಾಕಿದ್ದೇನೆ ನಾನು, ವಿಡಿಯೋ ಮಾಡಿದರೆ ಏನಾದರೂ ಪ್ರಾಬ್ಲಮ್ ಉಂಟಾ ಅಂತ. ಇಲ್ಲ ಅಂತ ಹೇಳಿದ್ದಾರೆ. ಅವ್ರ ಹತ್ರವೇ ನಾನು ಹೇಳಿಸ್ತೇನೆ ನನಗೆ ಅವರ ಪರಿಚಯ ಉಂಟಾ ಇಲ್ವಾ ಅಂತ. ಓಕೆನಾ? ಸೊ ಕ್ಲಾರಿಟಿ ಇರಲಿ ಅಂತ ಹೇಳಿ ಈ ಒಂದು ಮಾತನ್ನು ಹೇಳ್ತಿದ್ದೇನೆ. ಸೊ ಬನ್ನಿ, ಈಗ ಹೋಗ್ತಾ ಇದ್ದೇನೆ, ಅಲ್ಲಿ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಇನ್ನಿ ಒಂಜಿತ್ತು ನೆಡ್ಡೆ ನಾಡವ ಮಾರ, ಇನ್ನಿ ಒಂಜಿತ್ತು ನೆಡ್ಡೆ ಆಡ ನಿಕ್ ಕೆಸರು ಗದ್ದೆದ. ನಾವು ರೀಚ್ ಆದ್ವಿ. ಸೊ ಇನ್ನಲ್ಲಿ ಅವರ ಮನೆ ಹೋದ ನಂತರ ನಾನು ವಿಡಿಯೋ ಮಾಡ್ತೇನೆ. ಮತ್ತೆ ಅವರು ಕೂಡ ನರ್ವಸ್ ಆಗಬಾರ್ದಲ್ವಾ, ಕೆಲವರಿಗೆ ವಿಡಿಯೋಗೆ ಸ್ವಲ್ಪ ನರ್ವಸ್ ಆಗ್ತಾರೆ, ಇವ್ರು ಹೇಗೆ ಅಂತ ಗೊತ್ತಿಲ್ಲ. ಫೈನಲಿ ನಾವು ಮೊನ್ನೆ ವಿನ್ನರ್ ಆದ್ರಲ್ವಾ, ಸಂದೀಪ್ ಅಂಡ್ ಅನುಶ್ರೀ. ಓಕೆ, ಅಲ್ಲಿ ಬಂದಿದ್ದೇವೆ ನಾವು. ಮುಡಿಪುವಿಂದ ಸ್ವಲ್ಪ ಈಚೆ ಬರ್ಬೇಕು, ನರಿಂಗಾನಲ್ಲ ಈ ಹೆಸರು. ಓಕೆ, ನರಿಂಗಾನಕ್ಕೆ ಬಂದಿದ್ದೇವೆ. ಸೊ ಇವರೇ ಈ ಸಲದ ವಿನ್ನರ್. ಆ್ಯಂಡ್ 5 ತಿಂಗಳಾಯ್ತಲ್ಲ ಕಂಪ್ಲೀಟ್ ನಿನ್ನೆಗೆ. ಸೊ ಕಂಗ್ರ್ಯಾಚುಲೇಷನ್ಸ್. ಓಕೆ, ಮತ್ತೆ ನನ್ನದು ಪರಿಚಯ ಇತ್ತು ನಿಮಗೆ ಮುಂಚೆನೆ ಇಲ್ಲ ಅಲ್ವಾ? ಸೊ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರು. ಸೊ ಹಾಗಾಗಿ ನಾನು ಕ್ಲಾರಿಟಿಗೋಸ್ಕರ, ನೀವು ಹೇಗೆ ಸ್ಪರ್ಧೆಗೆ ಕಳಿಸಿದ್ದು, ಯಾರ ಕಾಂಟ್ಯಾಕ್ಟಲ್ಲಿ?
ಅದನ್ನು ಜಸ್ಟ್ ಟ್ರೈ ಮಾಡೋಣ ಅಂತ ಸುಮ್ಮನೆ ಹಾಕಿದಷ್ಟೇ. ಓಕೆ ಓಕೆ, ನೀವು ಹಾಕಿದ ಅವರು? ನಾನು ಇವತ್ತು ಹೇಳಿದ್ದು ಹಾಕಿದ್ದು. ಓಕೆ ಓಕೆ, ಅಂದ್ರೆ ನಂದು ಮುಂಚೆ ನಿಮ್ಗೆ ಪರಿಚಯ ಇರ್ಲಿಲ್ಲ, ಇದರಿಂದಾಗಿ ಪರಿಚಯ ಆದ್ದು. ನಾವು ಲೈವ್ಸ್ ನೋಡ್ಲಿಲ್ಲ, ನನಗೆ ಒಬ್ರು ಕಾಲ್ ಮಾಡಿ ಹೇಳಿದ್ರು. ನಾ ಲಿಂಕ್ ಕಳಿಸಿದ್ದೆ, ಬಟ್ ನಾನು ಎಲ್ಲರದ್ದು ನಂಬರ್ ಸೇವ್ ಮಾಡ್ಕೊಂಡಿದ್ದೇನೆ, ಅದನ್ನ ಬ್ರಾಡ್ಕಾಸ್ಟ್ ಲಿಸ್ಟಿಗೆ ಹಾಕಿದ್ದೆ. ಸೊ ನೀವು ಸೇವ್ ಮಾಡ್ಕೊಂಡಿದ್ದೀರಿ ಅಂತ ಗೊತ್ತಿರ್ಲಿಲ್ಲ ನಂಗೆ. ಸೊ ನಿಮ್ಗೆ ಅದು ರೀಚ್ ಆಗ್ಲಿ, ಅದಕ್ಕೆ ನನಗೆ ನೀವು ನೋಡಿ ಇರ್ಲಿಕ್ಕಿಲ್ಲ ಅಂತ ಹೇಳಿ ನಾನು ವಾಪಸ್ ನಿಮ್ಗೆ ಲಿಂಕ್ ಕಳಿಸಿದ್ದು. ಓಕೆ, ನಂದೊಂದು ಸಣ್ಣ ಮಟ್ಟಿನ ಗಿಫ್ಟ್, ಸೊ ರಿಸೀವ್ ಮಾಡಿ. ಓಕೆನಾ? ಇದನ್ನು ಕೊಟ್ಟು ರಿಲೀಸ್ ಅಂದ್ಬಿಟ್ಟು ನಾವು ದುಡ್ಡು ಮಾಡಿದ್ವಿ, ಟ್ರೆಡಿಷನಲ್ ಆಗಿರ್ಲಿ, ಸೊ ಈ ಥರದ್ದು ಸಣ್ಣದಾಗಿರ್ಬೋದು, ಸೊ ದೊಡ್ಡ ಮನಸ್ಸಿಗೆ ಥ್ಯಾಂಕ್ ಯು. ಅದೊಂದ್ಸಲ ಅನ್ಬಾಕ್ಸಿಂಗ್ ಮಾಡಿ. ಇಷ್ಟ ಆಯ್ತಾ? ಅದು ತೋರಿಸಿ. ಕುಂಕುಮ ಇಷ್ಟ ಆಯ್ತಾ? ಥ್ಯಾಂಕ್ ಯು. ಅಂದ್ರೆ ಯಾರ್ಯಾರು ಲೈಕ್ಸ್ ಮಾಡಿದ್ದಾರೆ ಅವರು ಕೂಡ ಥ್ಯಾಂಕ್ಸ್ ಹೇಳ್ತೇನೆ. ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್, ಇವನ್ ನನ್ನ ಲೈಫಲ್ಲಿ ಲಕ್ಕಿಯಾಗಿ ಸಿಕ್ಕಿದ್ದು ಯಾವುದೋ ಒಂದು ಬೇರೆ ಕೂಡ ಇಲ್ಲ. ಮೋಸ್ಟ್ಲಿ 7 ಲಕ್ಷದಿಂದ ಸಿಕ್ಕಿರ್ಬೋದಂತ. ಥ್ಯಾಂಕ್ ಯು ಸೋ ಮಚ್. ಅದೇ 5 ತಿಂಗಳಾಯ್ತು ಅಂತ ಹೇಳಿದ್ರೆ ಕಂಪ್ಲೀಟ್ ಆಯ್ತಲ್ಲ? ಓಕೆ, ಅದಕ್ಕೂ ಕೂಡ ಕಂಗ್ರಾಚುಲೇಷನ್ಸ್. ಅಂಡ್ ಇದು ವಿನ್ನರ್ ಆದದಕ್ಕೂ ಕಂಗ್ರಾಚುಲೇಷನ್. ಎಸ್, ನನಗೂ ಕೂಡ ಒಂದು ಸ್ಮರಣಿಕೆಯ ರೂಪದಲ್ಲಿ ಒಂದು ಹೂವಿನ ಗಿಡ ಕೊಟ್ಟರು. ಸೊ ತುಂಬ ಖುಷಿ ಆಯ್ತು ನನಗೆ. ಸೊ ಅವರ ಏನು ನಗುವಲ್ಲೇ ಎಲ್ಲ ಗೊತ್ತಾಗುತ್ತೆ ಅವ್ರು ಎಂಥವರು ಅಂತ. ಎರಡು ಕೂಡ ಕ್ಯೂಟ್ ಕಪಲ್. ತುಂಬ ಖುಷಿ ಆಯ್ತು ನನಗೆ. ಸೊ ಅದನ್ನು ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ ನನಗೆ. ಸೊ ಅಷ್ಟು ಚೆನ್ನಾಗಿ ಅವರ ಮನೇಲಿ ಕೂಡ ಟ್ರೀಟ್ ಮಾಡಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಅಂತ್ಯ, ಅಲ್ಲಿ ಹೋಗಿ ಹೇಗೆ ಆಯ್ತು ನಿಮಗೆ? ಖುಷಿ ಆಯ್ತು. ಖುಷಿ ಆಯ್ತು. ನಿಮಗೆ ಪರಿಚಯ ಉಂಟು ಅವ್ರದ್ದು? ಇಲ್ಲ ಅಲ್ಲ? ಪರಿಚಯ ಇಲ್ಲ, ಆದ್ರೂ ಅವ್ರಿಗೆ ನನ್ನ ಪರಿಚಯ ಉಂಟಂತೆ. ತುಂಬಾ ಖುಷಿ ಆಯ್ತು. ಅಂದ್ರೆ ವಿಡಿಯೋಸ್ ಎಲ್ಲ ನೋಡ್ತಾರೆ ಅಂತ ಹೇಳಿದ್ರು. ಹೌದು, ಅವರು ಟ್ರೀಟ್ ಮಾಡಿದ್ದು ರೀತಿ ತುಂಬಾ. ಅದೇ ಅದೇ ಮೈನ್ ಅದು. ನಮ್ಗೆ ಎಲ್ಲಿಯಾದ್ರೂ ಒಂದು ಕಡೆಗೆ ಹೋಗುವಾಗ ನೀರು ಬೇಕಾ ಅದು ಬೇಕಾ ಬೇಡ, ಅದೊಂದು ಅವರ ಮಾತಾಡುವ ರೀತಿ ಉಂಟಲ್ಲ, ಅದಿದ್ರೆ ಎಲ್ಲ ತಿಂದಾಗಿ ಹೊಟ್ಟೆ ಫುಲ್ ಆಗಿ ಹಾಗೆ ಅಂತೂ. ಹಾಗೆ ತುಂಬಾ ಖುಷಿ ಆಯ್ತು. ಅವರ ನಗು ಇಬ್ಬರದು, ಮತ್ತೆ ಪೇರ್ ಆ ದಂಪತಿಗೆ ಸಿಕ್ಕಿದಕ್ಕೆ ಸೂಪರ್ ಸೂಪರ್. ಒಂದು ಅವರನ್ನು ಇಬ್ಬರ ಹತ್ರ ಮಾತಾಡ್ತಾನೆ ಇರುವಂತ ಆಗ್ತದೆ. ಅಷ್ಟು ಚೆನ್ನಾಗಿ ಮಾತಾಡಿ ನಗ್ತಾ ನಗ್ತಾ ಅಂತ ಇದೆ. ಸಂಜೆ ಹೇಗಾಯ್ತು? ಸೂಪರ್. ಖುಷಿ ಆಯ್ತಾ? ಓಕೆ. ಎಸ್, ಫೈನಲಿ ನಾವು ಆ ದಂಪತಿಯ ಮನೆಗೆ ಹೋಗಿ ವಾಪಸ್ ಕೆಸರಗದ್ದೆ ಹತ್ರ ಹೋಗ್ತಿದ್ದೇವೆ. ಬೋಳಿಯಾರಿಗೆ ಅವರ ಮನೆ ನರಿಂಗಾನದಲ್ಲಿತ್ತು. ಸೊ ಅವರಿಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ನಂಗೆ ಕೂಡ ಅವರ ಮನೆಗೆ ಹೋಗಿ ತುಂಬಾ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಒಂದು ಹೂವಿನ ಗಿಡ ಕೂಡ ಕೊಟ್ಟಿದ್ದಾರೆ. ಹಾಗಂತ ಖುಷಿ ಆದದಲ್ಲ, ಅವರು ಮಾತಾಡುವ ರೀತಿಯಾಗಿರ್ಬೋದು, ಮತ್ತೆ ಆ ಒಂದು ಜೋಡಿಯ ಸೂಪರ್. ನಿಜವಾಗ್ಲು ಅವರಿಗೆ ಸಿಕ್ಕಿದಕ್ಕೂ ಸಾರ್ಥಕ. ಯಾಕಂತ ಹೇಳಿದ್ರೆ ಕ್ಯೂಟ್ ಕಪಲ್ ಪ್ಲಸ್ ಒಂದು ಒಳ್ಳೆ ಪೇರ್. ನಿಮ್ಗೆ ಫೋಟೋ ನೋಡೋಗ್ಲೇ ಗೊತ್ತಾಗ್ಬೋದು, ಅಥವಾ ಅವರ ವಿಡಿಯೋಸ್ ನೋಡಿದ್ರಲ್ವಾ, ಸೊ ಅದರಲ್ಲೇ ಗೊತ್ತಾಗ್ಬೋದು ನಿಮ್ಗೆ. ಸೊ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಕೂಡ. ಸೊ
ನಾವು ಏನು ಯಾರಾದ್ರೂ ಮನೆಗೆ ಹೋದ್ರೆ ಉಂಟಲ್ವಾ, ಅವ್ರು ಮಾತಾಡಿಸೋ ರೀತಿಯಲ್ಲಿ ಗೊತ್ತಾಗುತ್ತೆ ಅವ್ರು ಹೇಗೆ ಎಂತವರು ಅಂತ. ಸೊ ನಂಗೆ ತುಂಬಾ ಖುಷಿ ಆಯ್ತು. ಅಂಡ್ ಅವರ ಹತ್ರ ಕೇಳಿದೆ ನಾನು, ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ. ಇವನು ಕೇಳಿದ್ದು, ನಾನಲ್ಲ, ಸಚಿನ್ ಕೇಳಿದ್ದಾನಂತೆ. ಸೊ ಅರೇಂಜ್ ಮ್ಯಾರೇಜ್ ಕೂಡ. ಸೊ ಒಂದೊಳ್ಳೆ ಪೇರ್, ಮತ್ತೆ ಅವರಿಗೆ ಸಿಕ್ಕಿದಕ್ಕೂ ತುಂಬಾ ಖುಷಿ ಇದೆ. ಸೊ ಹಾಗಂತ ಬೇರೆಯವರಿಗೆ ಸಿಗ್ಬಾರ್ದು ಅಂತಲ್ಲ. ಸೊ ನೆಕ್ಸ್ಟ್ ಖಂಡಿತ ಇನ್ನೊಂದ್ಸಲ ಜೋಡಿ ಕಾಂಪಿಟೇಷನ್ ಇಡ್ತೇನೆ. ಸೊ ಆಗ ಕಳಿಸಿ, ಖಂಡಿತ ನೀವು ಕೂಡ ವಿನ್ನರ್ ಆಗ್ಬೋದು. ಸೊ ಒಂದು ಟ್ರೆಡಿಷನಲ್ ಆಗಿರ್ಲಿ ಅನ್ನುವಂತಹ ಒಂದು ದೃಷ್ಟಿಯಿಂದ ಸಾರಿ, ಪಂಚೆ, ಮತ್ತೆ ಅರಶಿನ ಇದೆ, ಕುಂಕುಮ, ಮತ್ತೆ ಬಳೆ ಅಂಡ್ ಒಂದು ಗಿಫ್ಟ್, ಸೊ ಇಷ್ಟನ್ನ ಕೊಟ್ಟಿದ್ದೇನೆ. ಸೊ ಅವರಿಗೆ ಇದರಲ್ಲಿ ಖುಷಿಯಾಗಿದೆ ಅನ್ಕೊಳ್ತೇನೆ, ಯಾಕಂದ್ರೆ ಟ್ರೆಡಿಷನಲ್ ಆಗಿರ್ಲಿ ಅನ್ನುವಂಥ ದೃಷ್ಟಿಯಿಂದ ಇದನ್ನ ಕೊಟ್ಟಿದ್ದೇನೆ. ಸೊ ನನ್ಗೆ ಬರುವಾಗ ಹೂವೆಲ್ಲ ಅದೆಲ್ಲ ತಗೊಳ್ಬೇಕಂತಿತ್ತು, ಬಟ್ ನಂಗೆ ಎಲ್ಲಿ ಕೂಡ ಸಿಗ್ಲಿಲ್ಲ. ಇವತ್ತು ಸಂಡೇ ಬೇರೆ, ಸಂಡೇ, ಸೊ ಹಾಗಾಗಿ ಸಿಗ್ಲಿಲ್ಲ. ಸೊ ಇಷ್ಟರಲ್ಲೇ ಒಂದು ಗಿಫ್ಟಿನ ಒಂದು ಏನು ಅವರಿಗೆ ಗಿಫ್ಟ್ ಕೊಡುವಂತ ವಿಡಿಯೋ ಇವತ್ತಿನದ್ದು. ಸೊ ಇದು ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬೈ ಬೈ, ಟೇಕ್ ಕೇರ್.